ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇದೊಂದು ನೋಡಿ, ಎಲ್ಲರೂ ಸಹ ಮಾಡ್ತಾರಲ್ಲ ಅರಸಿನ ಹುಡಿ ಹಾಕಿ ಕಲರ್ ಲೈಟ್, ನಾವು ಕೂಡ ಮಾಡಿದ್ದು ನೋಡಿ. ನಮ್ಮ ಬಬ್ಲಿ ನೋಡಿ ಎಷ್ಟು ಖುಷಿ ಆಗ್ತಿದೆ ಅವಳಿಗೆ, ತುಂಬ ಎಂಜಾಯ್ ಮಾಡ್ತಿದ್ದಾಳೆ ಅದನ್ನು ನೋಡಿ. ಇದು ನಾವು ಉಜಿರೆಯಲ್ಲಿ ಮಾಡಿದ್ದು ನೋಡಿ, ಅವಳು ಮಾಡುವುದು ನೋಡಿ, ಅದಕ್ಕೆ ಊದ್ತಿದ್ದಾಳೆ. ಅದು ಏನು ನನ್ನದೊಂದು ಇದು ಕಬಾಟ್ ಉಂಟಲ್ಲ, ಗೋಡ್ರೇಜ್ ಎಲ್ಲ ಚೆಲ್ಲಾಪಿಲ್ಲಿ ಆಗಿದೆ. ಬಟ್ಟೆ ಎಲ್ಲ ಈಗ ಕ್ಲೀನ್ ಮಾಡಿ ಮತ್ತೊಮ್ಮೆ ಜೋಡಿಸಿಡಬೇಕಂತ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿದೆ. ಚೆಲ್ಲಾಪಿಲ್ಲಿಯಾಗಿ ಯಾವುದಾದ್ರೂ ಒಂದನ್ನು ತೆಗಿಬೇಕಾದ್ರೆ ಎಲ್ಲವನ್ನು ಎಳ್ದು ಹಾಕೋದು. ಆದರೆ ಅಡಿಯಲ್ಲಿ ಉಂಟಾ ಮೇಲಲ್ಲಿ ಉಂಟಾ ಅಂತ ಹುಡುಕಿ ಕ್ಲೀನ್ ಮಾಡಿ ಮತ್ತೆ ಜೋಡಿಸಿದೆ ನೋಡಿ. ನೀಟಾಗಿ ಜೋಡಿಸಿಟ್ಟೆ. ಇವಾಗ ಇನ್ನು ಇದು ಸ್ವಲ್ಪ ದಿವಸ ಹೀಗೆ ಇರ್ತದೆ. ಮತ್ತೊಮ್ಮೆ ಇನ್ನೊಂದು ಸಲ ಏನಾದರೂ ಮತ್ತೊಂದು ಹುಡುಕುವುದು, ಯಾವುದಾದ್ರೂ ಒಂದು ಬೇಕು ಅಂತ ಅದು ಹುಡುಕಿದರೆ ಮತ್ತೆ ಅದು ಎಲ್ಲ ಚೆಲ್ಲಾಪಿಲ್ಲಿ ಆಗ್ತದೆ. ನೀಟಾಗಿ ಎಲ್ಲ ಮಡಚಿಟ್ಟೆ. ಇಲ್ಲೆಲ್ಲ ಇವಾಗ ಸ್ವಲ್ಪ ನೀಟಾಗಿ ಕಾಣ್ತಿದೆ ಮಾತ್ರ. ಇಸ್ತ್ರಿ ಪೆಟ್ಟಿಗೆಲ್ಲ ಕೆಳಗಿಟ್ಟೆ. ಇಷ್ಟು ಸಾರಿಯನ್ನು ಇಲ್ಲಿ ಮೇಲೆ ಇಟ್ಟಿದ್ದೇನೆ, ಸ್ವಲ್ಪ ಕೆಳಗೆ ಉಂಟು. ಇದು ನನ್ನ ಚೂಡಿ ವೇಲ್, ಇದನ್ನು ಈ ಸೈಡಲ್ಲಿ ಹಾಕಿದ್ದೇನೆ. ಇದು ಯಾಕಂದರೆ ಇಲ್ಲದಿದ್ದರೆ ಇದನ್ನು ಸಹ ಹುಡುಕಿ ಸಾಕಾಗ್ತದೆ ನನಗೆ. ಇಲ್ಲಿದ್ದರೆ ಗೊತ್ತಾಗ್ತದಲ್ಲ, ಇಲ್ಲಿಂದನೇ ಯಾವುದಾದ್ರೂ ಒಂದು ಬೇಕಾದದನ್ನು ಎಳ್ಕೊಂಡು ಹಾಕ್ಕೊಂಡು ಹೋಗ್ಬೋದಲ್ಲ, ಅದಕ್ಕೆ. ಇಲ್ಲೊಂದು ರ್ಯಾಬಿಟ್ ನೋಡಿ, ನನ್ನ ಮೊಲದ ಮರಿ. ಒಂದು ಕ್ಯಾರೆಟ್ ಇಟ್ಕೊಂಡು ಕೂತಿದೆ. ಅದರ ಕಣ್ಣು ಎಷ್ಟು ಚಂದ ಉಂಟು, ಅದರ ಮುಖ ಎಷ್ಟು ಚಂದ ಉಂಟು. ಇವತ್ತು ಹಲಸಿನ ಹಣ್ಣಿನ ಗಟ್ಟಿ ಮಾಡಬೇಕು ಅಂತ ದೊಡ್ಡಪ್ಪನವರ ಮನೆಯ ಒಂದು ಇಲ್ಲಿ ಮರ ಉಂಟು, ಅದಕ್ಕೆ ಅಂತ ಹೋಗಿದ್ದು ನಾವು. ಉಂಟಾ ಅಂತ ನೋಡುವಂತ ಹೋಗಿದ್ದು. ಅಲ್ಲಿ ಹೋಗುವಾಗ ಎಲ್ಲ ಕೋತಿಗಳು ಮರದ ತುಂಬಿ ಹೋಗಿದ್ದು, ಎಲ್ಲ ತಿಂತಿದ್ದು ಬೆಳಿಗ್ಗೆನೆ. ಮತ್ತು ಇವರು ಮತ್ತು ನಾನು ಹೋಗಿದ್ದು. ಅವರು ಮರ ಹತ್ತಿ ಉಂಟಾ ಅಂತ ನೋಡ್ತಿದ್ದಾರೆ, ನೋಡಬೇಕು. ಒಂದು ಕೊಯ್ದು ಹಾಕಿದ್ರು ನೋಡಿ, ಒಂದಲ್ಲ 2 ಕೊಯ್ದು ಹಾಕಿದ್ರು. ಹಣ್ಣಾಗಿದೆ. ಎಷ್ಟಿತ್ತು ಗೊತ್ತುಂಟ, ಈ ಮಂಗಗಳು ಬಿಡುವುದಿಲ್ಲ, ಒಂದೇ ಒಂದು ಹಣ್ಣು ಸಿಗಲಿಕ್ಕೆ ಬಿಡುವುದಿಲ್ಲ. ಕಾಯನ್ನೆಲ್ಲ ತಿಂತವೆ. ಆಯಿತು ಕೊಯ್ದು, ಆಚೆ ಎಲ್ಲ ಬಿದ್ದಿದೆ. ಒಂದು 3-4 ಸಿಕ್ಕಿತ್ತು. ಒಂದು 4-5 ತಿಂದಿದ್ದಾವೆ, ಅರ್ಧ ತಿಂದು ಬಿಟ್ಟಿದ್ದಾರೆ. ಮರದಲ್ಲೇ ಉಂಟು. ಎಷ್ಟಾಯಿತು? 1 2 3 4 5 ಉಂಟು. 5 ಕೊಯ್ದರು. ಅಷ್ಟು ಸಿಗಲಿಕ್ಕಿಲ್ಲ ಅಂತ ಎನಿಸಿದ್ದೆ, ಅಷ್ಟು ಸಿಕ್ಕಿದೆ. ಈಗ ಅದನ್ನು ಕಟ್ ಮಾಡುವ. ಕಟ್ ಮಾಡಿ ಅದರ ಹಲಸಿನ ಸುಳೆಯನ್ನು ತೆಗೆಯುವ. ಮಾತ್ರ ತುಂಬ ಸಿಹಿ ಉಂಟು. ಗಟ್ಟಿ ಮಾಡಲಿಕ್ಕೆ ಮತ್ತು ಗಾರ್ಯ ಮಾಡಲಿಕ್ಕೆಲ್ಲ ತುಂಬ ಚೆಂದ ಆಗ್ತದೆ. ಸಿಹಿ ಉಂಟು, ದೊಡ್ಡದುಂಟು ಮಾತ್ರ ಸೊಳೆ. ಪಾತ್ರಕ್ಕೆ ಹಾಕ್ತಿದ್ದೇನೆ ಕ್ಲೀನ್ ಮಾಡಿ. ಕಲರ್ ನೋಡಿ ಎಷ್ಟು ಚೆಂದ ಉಂಟು ಕಲರ್. ರುಬ್ಬಲಿಕ್ಕೆ ಸಹ ಬೇಗ ಆಗ್ತದೆ, ಬೇಗ ಸಣ್ಣ ಆಗ್ತದೆ. ಇದು ಬೇಗ ಗ್ರೈಂಡ್ ಮಾಡಲಿಕ್ಕೆ ಆಗ್ತದೆ. ನಾನು ರುಬ್ಬೋ ಕಲ್ಲಲ್ಲಿ ರುಬ್ಬಿದ್ದು. ಒಂದು ಬೇರೆ ಪ್ಲೇಟಿಗೆ ಕಟ್ ಮಾಡಿ ಸಣ್ಣ ಕಟ್ ಮಾಡಿ ಹಾಕ್ತಿದ್ದೇನೆ, ಅದು ರುಬ್ಬಲಿಕ್ಕೆ ಚೆಂದ ಆಗ್ತದೆ ಅಂತ. ಇವಾಗ ಆಯಿತು ರುಬ್ಬಿ. ಈಗ ಎಲ್ಲ ಕೊಯ್ದುಕೊಂಡು
ತೊಳ್ಕೊಂಡು ಬಂದೆ. ಇದು ಸಾಗುವಾನಿ ಎಲೆ, ಇದು ಸ್ವಲ್ಪ ಸಿಕ್ಕಿದ್ದು, ಅದಕ್ಕೆ ಮತ್ತೆ ಸ್ವಲ್ಪ ಬಾಳೆ ಎಲೆ ತೊಗೊಂಡು ಬಂದೆ. ಬಾಳೆ ಎಲೆದು ಸಹ ಚೆಂದ ಆಗ್ತದೆ. ಇದರಲ್ಲಿ ಮಾಡಿದರೆ ಅಂತಂದರೆ ಕೆಂಪು ಒಂಥರ ಕಲರ್ ಬರ್ತದಲ್ಲ, ಹಾಗೆ ಬಾಳೆ ಎಲೆಯಲ್ಲಿ ಸ್ವಲ್ಪ ಮಾಡುವ ಅಂತ. ಅದು ಉಂಟು, ಇಲ್ಲಿ ತುಂಬ ಉಂಟು ಆ ಸಾಗುವಾನಿ ಎಲೆ, ಆದರೆ ಅದು ತುಂಬ ಎತ್ತರದಲ್ಲಿದೆ ಮರ, ಸಿಗುವುದಿಲ್ಲ ಕೈಗೆ. ಬೆಂದಿದೆ, ಬಾಳೆ ಎಲೆದು ಸಹ ಬೆಂದಿದೆ, ಸಾಗುವಾನಿ ಎಲೆಯಲ್ಲಿ ಮಾಡಿದ್ದು ಸಹ ಬೆಂದಿದೆ. ಇದರ ಕಲರ್ ನೋಡಿ, ಒಂದು ಕೆಂಪು ಕಾಣ್ತಿದೆ, ಮತ್ತೊಂದು ಹಳದಿ ಒಂಥರ ಕಲರ್ ಕಾಣ್ತಿದೆ. ಇದು ಒಳಗಡೆ ಎಲ್ಲ ಹಾಗೆ ಇದೆ, ಮೇಲ್ಗಡೆ ಮಾತ್ರ ಕೆಂಪು ಕಲರ್ ಬರುವುದು. ರೆಡಿ ಆಯಿತು ಹಲಸಿನ ಕಡುಬು. ಇದೊಂದು ಎಂಥ ಹಣ್ಣು ಗೊತ್ತುಂಟಾ? ಇದು ಹಣ್ಣಲ್ಲ, ಇದು ಹುಳಿ. ಇದಕ್ಕೆ ಎಂತ ಹೇಳ್ತಾರೆ ಗೊತ್ತುಂಟಾ? ತುಳುವಿನಲ್ಲಿ ಮಂತು ಪುಳಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ನಮ್ಮ ಕಡೆ ಎಲ್ಲ ಇದೆ. ಇದು ಹೊಳೆ ಬದಿಯಲ್ಲಿ ಇದರ ಮರ ಇದೆ, ಹೊಳೆ ಬದಿ ಜಾಸ್ತಿ ಇರುವುದು ಇದು. ಇದನ್ನು ಕಟ್ ಮಾಡಿ ಒಣಗಲಿಕ್ಕೆ ಹಾಕಬೇಕು. ನೋಡಿ, ಇದು ಒಣಗಿಸಿದ್ದು, ಅದೇ ನಾನು ಹಣ್ಣು ತೋರಿಸಿದ್ದೆಲ್ಲ ಅದೇ. ಒಣಗಿದಾದ್ಮೇಲೆ ಹೀಗೆ ಕಪ್ಪಾಗ್ತದೆ. ಇದಕ್ಕಿಂತಲೂ ಕಪ್ಪಾಗ್ತದೆ, ಆದರೆ ಇದು ನಾವು ಮನೆಯಲ್ಲಿ ಮಾಡೋದು ನೋಡಿ, ಹೀಗೆ ಈ ಕಲರಲ್ಲಿ ಬರ್ತದೆ. ಮತ್ತು ಪೇಟೆಯಲ್ಲೆಲ್ಲ ಸಿಗ್ತದೆ ಇದು. ಇದಕ್ಕೆ ನಾನು ಕಳೆದ ವರ್ಷ ಕೇಳಿದ್ದೇನೆ ಪೇಟೆಯಲ್ಲಿ ಎಷ್ಟು ಅಂತ. 1/4 kg 250 ಗ್ರಾಮ್ಗೆ 100 ರೂಪಾಯಿ ಹೇಳಿದರು. ಅಷ್ಟು ರೇಟ್ ಉಂಟು ಇದಕ್ಕೆ. ಇದು ಎಂಥ ಮೀನಿನ ಸಾಂಬಾರಿಗೆ ತುಂಬ ಒಳ್ಳೆಯದಾಗ್ತದೆ. 1-2 ಪೀಸ್ ಹಾಕಿದರೆ ಸಾಕಾಗ್ತದೆ, ಅಷ್ಟು ಹುಳಿ ಉಂಟು ಇದು. ಮಾತ್ರ ಟೇಸ್ಟ್ ಆಗ್ತದೆ, ಮೀನಿನ ಸಾರು ತುಂಬ ಟೇಸ್ಟ್ ಆಗ್ತದೆ. ಬೂತಾಯಿ ಮೀನಿಗೆ, ಎಲ್ಲ ಮೀನಿಗೆ ಸಾಕ್ತಾರೆ ಇದನ್ನು. ತುಂಬ ರೇಟ್ ಇದೆ. ಇದನ್ನು ಇವಾಗ ಒಂದು ಡಬ್ಬದಲ್ಲಿ ತುಂಬಿಸಿಡುವ, ಗಾಳಿ ಹೋಗದ ಹಾಗೆ. ನಾನು ಡಬ್ಬ ತಗೊಂಡಿದ್ದೇನೆ, ಅದಕ್ಕೆಲ್ಲ ತುಂಬಿಸುವ. ಸ್ವಲ್ಪ ಎಷ್ಟಾಗಿದೆ ನೋಡಿ, ಅದೆಲ್ಲ ಬೀಳಿ ಹೋಗ್ತದೆ. ಇವಾಗ ಮಳೆಗಾಲ ಅಲ್ಲ, ಇವಾಗ ಅದನ್ನು ಒಣಗಿಸಲಿಕ್ಕೆ ತುಂಬ ಕಷ್ಟ, ಒಣಗಲಿಕ್ಕೆ ಕೇಳುವುದಿಲ್ಲ ಅದು. ಬೇಸಿಗೆಗಾಲದಲ್ಲಿ ಆದರೆ ಬಿಸಿಲುಂಟಲ್ಲ, ಇದರಲ್ಲಿ ತುಂಬಿಸಿಟ್ಟೆ ನೋಡಿ. ನಮ್ಮ ಮನೆಗೆ ಸಂಜೆ ನೋಡಿ ಅತಿಥಿಗಳು ಬಂದರು 3. ಅದು ಕೋಳಿಗಳಲ್ಲ, ಅದು ಗುಡ್ಡೆಯಲ್ಲಿ ಇರ್ತದಲ್ಲ, ಕೇಂಕನ್ ಕಾಟುಕೋರಿ ಅಂತ ಹೇಳ್ತಾರಲ್ಲ ಅಂಥದ್ದು, ಕಾಡು ಕೋಳಿ ಥರದ್ದೇ, ಅದಕ್ಕಿಂತ ಸಣ್ಣದಿದು. 3 ದಿನಾಲು ಬರ್ತೀವಿ. ಅದಕ್ಕೆ ನಾನು 4 ಅಕ್ಕಿ ಹೆಸಿ ಹಾಕಿದೆ, ನಾನು ತಿಂತೇವೆ ನೋಡಿ. ಅವುಗಳಿಗೆ ಭಯ ಇಲ್ಲ. ಅದರಲ್ಲಿ ನೋಡು 2 ಗಂಡು 1 ಹೆಣ್ಣು ಅಂತ ಕಾಣ್ತದೆ. 2ರದ್ದು ಬಣ್ಣ ಚೇಂಜ್ ಉಂಟು. ನೋಡಿ, ಅಕ್ಕಿ ಹಾಕಿದ್ದೇನೆ ನಾನು, ಇವಾಗ ಹಾಕಿದ್ದೆ. ಅವುಗಳು ಬರುವಾಗ ಹಾಕಿದ್ದು, ತಿಂತೇವೆ ನೋಡಿ. 3 ಗಿಗಳು ಬಂದು 4 ಇತ್ತು, ಯಾವಾಗಲೂ ಬರ್ತಿತ್ತು ಅದು, 4 ಸಹ ಬರ್ತಿತ್ತು. ಅದರಲ್ಲಿ 1 ಏನೋ ಆಗಿದೆ. ಇಷ್ಟು ಚಂದವಾಗಿ ತಿಂತಿದೆ ನೋಡಿ. ಕೀ 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 ಅಂತ ಮಾಡ್ತಿದೆ. ಅಕ್ಕಿ ಹಾಕುವಾಗ ಓಡಿ ಬಂದದ್ದು ಪಾಪ. ಕೋಳಿ ಥರಾನಿದೆ ಅದು. ಹಿಂದೆಲ್ಲ ಅದನ್ನು ಹಿಡಿತಿದ್ರಂತೆ. ಅದು ಒಂದು ಆ ಕಡೆ 2 ಉಂಟಲ್ಲ, ಅದು ಒಂದೇ ಥರ ಇದೆಲ್ಲ, ಅದು ಗಂಡು ಅಂತ ಕಾಣ್ತದೆ. ಒಂದು ಆ ಕಡೆ ಹೋಯ್ತಲ್ಲ ಅದು, ಮತ್ತೆ ಇದು ಆಂಡ ತಿಂದದು. ಹೋಲೆ ನಾನು ಎಲ್ಲೇ ಬೆಲೆ ವಾ ಹೊರಟು ನೋಡಿ ತಿನ್ನುವುದು. ಹಾಂ ಇಮ್ಮಿ ಮರಲಿ ಬರ್ತೈತೆ. ಏಯ್ ಲಕ್ಕಮೆ ಏಯ್ ಲಕ್ಕಮೆ ಓಡಮೆ ಬಂದ
ಹೊರಕ್ಕೆ ನಿನ್ನ ಮರ ಕಟ್ಟಿಯತ್ತೈ. ನಿನ್ನೆಯ ವಿಡಿಯೋವನ್ನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಇವತ್ತು ಬೆಳಿಗ್ಗೆ ನೋಡಿ, ಇವತ್ತೊಂದು ಅಕ್ಕಿ ಬಂದಿದೆ ನೋಡಿ. ಬಾ ಬಾ ಎಂತ ಹೇಳಿದ್ದು ನಾನು? ಅಕ್ಕಿ ಅಂತ ನೋಡಿ. ನಿನ್ನೆ ಸಂಜೆ ಬಂದಿತ್ತಲ್ಲ, ನಾನು ನಿನ್ನೆ ಸಂಜೆ ಸಹ ವಿಡಿಯೋ ಮಾಡಿದ್ದೆ ಇವರದ್ದು. ಇವಾಗ ಬೆಳಿಗ್ಗೆ ಸಹ ಬಂದು ನೋಡಿ, ಅದರ ಜೊತೆಗೆ ಹಕ್ಕಿಗಳು ಕೂಡ ಬಂದು ಮೂರು ಈ ಕಡೆಯಿಂದ ಕೋಳಿ ನೋಡಿ. ನಮ್ಮ ಮನೆಯಲ್ಲಿ ಒಮ್ಮೆ ನೋಡಿ ಪಾಪ ಈ ಕೋಳಿ ಬಂತಲ್ಲ, ಶ ಅವುಗಳ ಪಾಪ ಆಚೆ ಆಚೆ ಹೋದ್ವು. ಅದಕ್ಕೆ ನಾನು ಅಕ್ಕಿ ಹಾಕಿದ್ದು. ಅವುಗಳು ನಿಂತ್ಕೊಂಡು ನೋಡ್ತಿದ್ವಿ ಪಾಪ. ಶಬುಂಜ ಇಲ್ಲೊಂದು ಮಳೆ ಬರ್ತಿದೆ ನೋಡಿ. ಅಕ್ಕನವರಿಗೆ ಹೋಗಿದ್ವಿ ನಾವು. ಅಲ್ಲಿ ಕಾರಿಂಜೆ ಹತ್ತಿರ, ಕಾರಿಂಜೆ ಕ್ರಾಸ್ ಉಂಟಲ್ಲ, ಅಲ್ಲಿದ್ದು ನೋಡಿ. ಎಂಥ ಮಳೆ ಅಂದರೆ, ನಾವಲ್ಲಿ ನಿಂತ್ಕೊಂಡಿದ್ವಿ ರೋಡ್ ಸೈಡಲ್ಲಿ. ಎಂಥ ಮಳೆ ಅಂದರೆ ಮಳೆ. ಇಲ್ಲೊಂದು ನೋಡಿ, ಆಡುಗಳ ಹಿಂಡು ಬರ್ತಿದೆ. ರೋಡಲ್ಲೇ ಬರೋದು, ಎಂಥ ಒಂದು ಚೂರು ಅವುಗಳಿಗೆ ಕ್ಯಾರ್ ಇಲ್ಲ, ಭಯನೇ ಇಲ್ಲ ನೋಡಿ. ಆ ಗಾಡಿ ವಾಹನದವರೆಲ್ಲ ಅವರೇ ಮೆಲ್ಲ ತಂದು ನಿಧಾನವಾಗಿ ಸೈಡಲ್ಲಿ ಹೋಗ್ತಿದ್ದಾರೆ. ನಡು ರೋಡಲ್ಲೇ ಹೋಗ್ತಿವೆ ನೋಡಿ, ಎಷ್ಟು ಚಂದ ಹೋಗ್ತಿವೆ. ಒಂದು ಚೂರು ಅವುಗಳಿಗೆ ಭಯನೇ ಇಲ್ಲ. ರೋಡ್ ಮಧ್ಯೆನೇ ಹೋಗುವುದು ನೋಡಿ, ಎಷ್ಟು ಚಂದ ರಾಜಾರೋಷವಾಗಿ ಹೋಗ್ತೀವಿ ನೋಡಿ. ಗಾಡಿಯವರೆಲ್ಲ ನೋಡಿ, ಅಡ್ಡದಿಡ್ಡಿ ಓಡ್ತಿವೆ. ಎಷ್ಟು ವೆಹಿಕಲ್ ಬರ್ತಿದೆ ನೋಡಿ. ಒಂದು ಸಟ್ಟು ಮುಂದೆ ಹೋಯ್ತಲ್ಲ, ಇವಾಗ ಹಿಂದಿನಿಂದ ಇನ್ನೊಂದು ಸಟ್ಟು ಬರ್ತಿದೆ ನೋಡಿ, ಹಿಂಡು. ಇದು ಬಿಳಿದ್ದೆಲ್ಲವೂ ಸಹ ಮಳೆ ಸ್ಟಾರ್ಟ್ ಆಯಿತು, ಅದಕ್ಕೆ ಅವು ರೋಡಲ್ಲಿ ಓಡಿ ಬಂದದ್ದು. ಎಲ್ಲಾದರೂ ಮಳೆಗೆ ಅವುಗಳು ಎಲ್ಲಾದರೂ ಬದಿಯಲ್ಲಿ ಹೋಗಿ ನೋಡಿ. ಇಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಂದು, ಎಲ್ಲ ಬಸ್ ಸ್ಟ್ಯಾಂಡ್ಗೆ ಬಂದು ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿದ್ದಾವೆ ನೋಡಿ. ಇವಾಗ ಮಳೆಗಾಲದಲ್ಲಿ ಚಂದಮಾಮನನ್ನು ನೋಡೋದು ತುಂಬ ಅಪರೂಪ ನೋಡಿ. ಇವತ್ತು ಎಷ್ಟು ಚಂದ ಗುರುಪೂರ್ಣಿಮೆ ಅಲ್ವಾ, ಹಾಗಾಗಿ ಇವತ್ತು ಎಷ್ಟು ಚಂದವಾಗಿ ಕಾಣ್ತಿದೆ ನೋಡಿ. ಅದು ನನ್ನದೊಂದು ಸಣ್ಣ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.